ಕಾಪುವಿನಲ್ಲಿರುವ ದಂಡತೀರ್ಥ ಕೆರೆಯಲ್ಲಿ ಶ್ರೀ ಕೃಷ್ಣಾಪುರ ಮಠಾಧೀಶರಾದ ಶ್ರೀ ವಿದ್ಯಾಸಾಗರ ತೀರ್ಥ ಶ್ರೀಪಾದರು ಬೆಳಗಿನ ಜಾವ ಪವಿತ್ರ ಸ್ನಾನ ಮಾಡಿ ಪೂಜಾ ವಿಧಿವಿಧಾನವನ್ನ ಪೂರೈಸಿದರು. ತೋಟಂತಿಲ್ಲಾಯ ಕುಟುಂಬಿಕರೋರ್ವರಾದ ಸೀತಾರಾಮ ಭಟ್ ಅವರು ಶ್ರೀ ಕೃಷ್ಣಾಪುರ ಮಠಾಧೀಶರನ್ನ ಹಾರ್ದಿಕವಾಗಿ ಸ್ವಾಗತಿಸಿದರು. ಮಠ ಪ್ರವೇಶಿಸಿದ ಶ್ರೀಗಳು ಕೆಲ ಕ್ಷಣ ವಿಶೇಷ ಸಿಂಹಾಸನದಲ್ಲಿ ಆಸೀನರಾಗಿ ಬಳಿಕ ನಿತ್ಯ ಕರ್ಮಗಳನ್ನು ಪೂರೈಸಿ ತಮ್ಮ ಶಿಷ್ಯಗಣದೊಂದಿಗೆ ದಂಡತೀರ್ಥ ಕೆರೆಯಲ್ಲಿ ಪವಿತ್ರ ಸ್ನಾನ ಮಾಡಿ ಜಪತಪಗಳನ್ನು ನೆರವೇರಿಸಿದ್ರು. ಬಳಿಕ ಪಟ್ಟದ ದೇವರುಗಳ ಪೆಟ್ಟಿಗೆಗೆ ಪೂಜೆ ಸಲ್ಲಿಸಿ ದಂಡತೀರ್ಥ ಮಠದ ದೇವರಾದ ಕುಂಜಿ ಗೋಪಾಲಕೃಷ್ಣ ಹಾಗೂ ರಾಮಕೃಷ್ಣ ಲಕ್ಷ್ಮಣ ಭೂದೇವಿ ಶ್ರೀದೇವಿ ಹಾಗೂ ಮುಖ್ಯಪ್ರಾಣ ದೇವರಿಗೆ ಏಕ ನೈವೇದ್ಯ ಸಮರ್ಪಿಸಿ ಮಹಾಮಂಗಳಾರತಿ ನೆರವೇರಿಸಿದ್ರು. ಈ ಸಂದರ್ಭ ಕಾಪು ಶಾಸಕ ಲಾಲಾಜಿ ಮೆಂಡನ್ ರವರು ಸ್ವಾಮೀಜಿಯವರಿಗೆ ಮಾಲಾರ್ಪಣೆಗೈದರು. ಬಳಿಕ ಶ್ರೀ ವಿದ್ಯಾಸಾಗರ ತೀರ್ಥ ಶ್ರೀಪಾದರು ಉಡುಪಿಯ ಜೋಡುಕಟ್ಟೆಯತ್ತ ಪ್ರಯಾಣ ಬೆಳೆಸಿದ್ರು. ಚಕ್ರಿಕಾ ಫುಡ್ ಪ್ರಾಡಕ್ಟ್ಸ್ ನವರ ಅತಿ ಸುಲಭ ಅಡುಗೆಗಳ ಎಲ್ಲಾ ವಿಧದ ಮಸಾಲಾ ಪದಾರ್ಥಗಳ ಮಿಶ್ರಣ ಮಂಗಳೂರಿನ ಎಲ್ಲಾ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ಹಾಗೂ ನಮ್ಮ ಪ್ರಾಡಕ್ಟ್ಸ್ ಗಳನ್ನು ವಿದೇಶಗಳಿಗೂ ರಫ್ತು ಮಾಡಲಾಗುವುದು. ಕೇವಲ 15 ನಿಮಿಷಗಳಲ್ಲಿ ಕುಸುಮ್ಸ್ ಫುಡ್ ಪ್ರಾಡಕ್ಟ್ಸ್ ಅಡುಗೆ ತಯಾರಿ. ಕುಸುಮ್ಸ್ ಫುಡ್ ಪ್ರಾಡಕ್ಟ್ಸ್, ಕಾಳಿಕಾಂಬಾ ದೇವಸ್ಥಾನದ ಹತ್ತಿರ ಕಾ ಸ್ಟ್ರೀಟ್, ಮಂಗಳೂರು. 08244254 069. ಅತಿ ಸುಲಭದ ಅಡುಗೆಯ ಗುಟ್ಟು ಈಗ ಮನೆ ಮನೆಯಲ್ಲೂ ಲಭ್ಯ.